ಮಂಗಳೂರು ಊರ್ವಷ್ಟು ಶ್ರೀ ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿ ವತಿಯಿಂದ ಗುರ್ಜಿ ದೀಪೋತ್ಸವವು ಸಂಭ್ರಮದಿಂದ ನಡೆಯಿತು. ಮಂಗಳೂರು ಊರ್ವಷ್ಟು ಶ್ರೀ ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿ ವತಿಯಿಂದ 6ನೇ ವರ್ಷದ ಗುರ್ಜಿ ದೀಪೋತ್ಸವವು ಸಂಭ್ರಮದಿಂದ ನಡೆಯಿತು. ಈ ವೇಳೆ ಭಜನಾ ತಂಡದಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಬಂದ ಮನೆಗೆ ಶ್ರೀರಾಮ ನಾಮದನಿಗೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಧಾರ್ಮಿಕ ಕಾರ್ಯಕ್ರಮ ನಡೆದ ಬಳಿಕ ಸಂಗೀತ ರಸಮಂಜರಿ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇನಿ ಕಾರ್ತಿಕ ಮಾಸ ಅಂದಿನಿ ಅಮಾವಾಸ್ಯೆ ಐಪಂಡಿರಿ ಆಕಾಶತ್ತು ಓಡುಂದ ಅಂಡ ಇನಿ ದಾಲ ಚಂದ್ರದೇವರು ಇಜ್ಜೆರತ್ತ ಪುರ್ಲು ಪಂದ ಆಕಾಶ ಅಂದ್ರೆ ನಮ್ಮ ತೂವಂದೇ ಕುಳ್ಳಿಯನ್ನ ಅಂಡ ಬೊಳ್ಳಿನ ತೂಪನ ಅವಕಾಶ ನಂಗೆ ತತ್ತು ಬೋಪು ಬೊಳ್ಳಿ ಇತ್ತೆ ತೋಡು ಅಮಾಸದನೇ ತೋಡು ಬೊಳ್ಳಿ ಮೆನು ಕುಡಿಯ ಮಾತ ಆಕಾಶೋಡು ಐಕ್ ಬಂಡ್ಪೇರು ಕಾರ್ತಿಕ ಮಾಸೇನಿಪಿನವು ಪಂಡಿರತ್ತ ದೀಪಾವಳಿ ಪರ್ಬದ ಒಂಜಿ ಲೇಸು ನಡಪುನಂಚಿನ ಸಮಯ ತುಡರ ಪರ್ಬ ತುಡರ ತಿಂಗಳು ಒಂದೇ ಐಕ ಪುದರುಗಳುಂಡು ಬೇತೆ ಬೇತೆ ದೇವಾಲಯಡು ಮಾತ ಲಕ್ಷ ದೀಪೋತ್ಸವ ಆಪುನಂಚಿನ ಸಮಯ ಎಲ್ಲ ಅಂದೆ ಎಲ್ಲೆಡಿದ ಬೊಕ್ಕ ಬದಲಾಪುಂಡು ತಿಂಗಳು ಬದಲಾಪುಂಡು ಈ ಕಾರ್ತಿಕ ಮಾಸ ಪೋಪುಡು ಬೊಕ್ಕ ಮಾರ್ಗಶಿರ ಸುರು ಆಪುಂಡು ಮಾರ್ಗಶಿರ ಪಂಡಲ ವಿಶೇಷమైన ಅರ್ಥಗಳುಂಡು ದಾಯಂದಿಕೆಂಡ ಆ ಸಮಯಡ್ಲ ವಿಶೇಷವಾದ ಅವತಾರ ಆಯ್ನಂಚಿನ ಸಂಗತಿಗಳುಲ್ಲ ದೇವೇರ ಅವತಾರ ಆಯ್ನಂಚಿನ ಐ ಪಂಪೇರು ಕಾರ್ತಿಕ ಮಾಸೋಡು ದಾದ ಅಂದಿಕೆಂಡ ಆಜಿನೇ ವರ್ಷದ ಉಚ್ಚಯಲೆಸು ಐನು ಕರಿಂಡು ಆಜೆತ್ತ ಉಚ್ಚಯಲೆಸು ಆಜಿನಿಪಿನಕ್ಕೆ ಸುಬ್ರಹ್ಮಣ್ಯ ದೇವರನ್ನ ನೆನಪು ಮಾಡ್ಪೋಡು ಆ ಕಾರ್ತಿಕೆಯನ್ನು ನೆನಪು ಮಾಡ್ಪೋಡು ಯಾಕಂದ್ರೆ ಕಾರ್ತಿಕ ಮಾಸಗಳ ಕಾರ್ತಿಕೆಗಳ ಒಂದು ರೀತಿ ಭಾರಿ ಮುಟ್ಟದ ಸಂಬಂಧ ಅಂತ ಅವು ತುಡರ ಪರ್ಬ ಅಂತ ದಯಂದಿಕೆಂಡ ತಾರಕಾಸುರನ್ನು ಮುಗಿಪೋಡು ಅಂದ ಸಾಮಾನ್ಯ ಆತಿಜಿ ಸುಲಭ ಆತಿಜಿ ದಾಲವು ಅಪ್ಪಾಗ ಸುಬ್ರಹ್ಮಣ್ಯ ದೇವರಿಗೆ ಶಕ್ತಿ ದಿಂಜಾವಡ ಆಜಿಮೋನದ ದೇವರು ಅಂದು ಇನ್ನು ಆಜನೇ ವರ್ಷದ ಉಚ್ಚಯ ಅಂದು ಆಜಿಮೋನದ ದೇವರ ನಂಗೆ ಓಳಿಯೋಡು ಅಂದಾಂಡ ಆಜನು ಮೀರೋಡತ್ತ ಆಜನು ಮೀರಿನ ಮಾತ್ರ ఆయన ಅನುಗ್ರಹ ಆಪಣೆ ಎಂದು ಐ ಪಣ್ಪೇರು ಸಪ್ತ ಋಷಿಗಳಡ ಅದಿತಿ ಇಂಪಿನ ಒಂಜಿ ಋಷಿ ಪತ್ನಿನ ಬಿಡ್ದು ಬಾಕಿದಕ್ಲು ಮಾತ ಪೇರು ಕೊರ್ದು ಆಜಿಮೋನದ ದೇವರಿನ ಬುಳೆಪಾಯರು ಎಂದು ಒಂಜಿ ಶಾಸ್ತ್ರೋಡು ಕತೆ ಪುರಾಣಡು ಒಂಜಿ ಕತೆ ಉಂಡು ದಯಂತ್ಕೆಂಡ ಆ ರಕ್ಕಸನ ಮುಗಿಪೊಡು ಶಕ್ತಿ ದಿಂಜಾಬಡತ್ತ ಐಕ್ ಶಕ್ತಿ ದೇವೇರಿ ಇಂಪಿನೊಂಜಿ ಪುದರಡು ಆ ಕಾರ್ತಿಕೇಯನ ಆರಾಧನೆ ಅಥವಾ ಷಷ್ಠಿ ಉಚ್ಚ ಎಲೆಸ್ ಮಾತನಾಡಪಣೆ ನಮ್ಮ ತೂವೊಂದು ಉಪ್ಪ ಇನ್ನು ದಾನೇ ಉಪ್ಪಾಡು ಇನ್ನೊಂಜಿ ಪುಣ್ಯಕಾರಡು ನಮ್ಮ ಮಾತ ಮುಲ್ಪ ಸೇರಿದ ಕೆಲವು ಸರ್ತಿ ಪಂಡ್ಪಂಡು ಜವಣರು ಇದಾಲ ಬೇಲೆಜ್ಜಿ ಮರ ಎದಾನೋ ಮಲ್ತೊಂದುಲ್ಲೇರಂದು ಈಜಿ ಮುಲ್ಪದ ಜವಣರು ಹೋಗ್ಬೋಡ ಐನೇ ಮಲ್ತೊಂದುಲ್ಲೇರಂದು ಪಂಡ ತಪ್ಪ ಒಂದು ಬೋಡ್ತುನೇ ಮಲ್ತೊಂದುಲ್ಲೇರು ದಯಂತ್ಕೆಂಡ ಧರ್ಮದ ಒಂಜಿ ಉದ್ದೀಪನಗು ಬೋಡದು ಬೋಡ್ತುನಂಜಿನ ಮಾತ ಕಾರ್ಯಗಳೇನು ಮುಲ್ಪ ಮಲ್ತೊಂದುಲ್ಲೇರು ವಸಂತರು ಇನಿ ಕೊಡತ್ತೆ ಭಾರಿ ವರ್ಷದ್ದು ಕ್ಷೇತ್ರದ ಮುಖ್ಯ ಅಭಿಮಾನಿ ಇಲ್ಲ ಅಂದು ಅರೇನು ಪೂರ್ತಿ ತೊಡಗಾಯನಾರು ಅಲ್ಪ ತೇರು ಸುರು ಆನಗ ಸುರುತ ತೇರದ ಬಲ್ಲಗೆ ಸರಿ ಪತ್ತನಾರು ಆರೇ ಸುರುಟ್ಟು ಆರಂಭ ಅಲ್ಪಡ್ದೆ ಎಂದು ಪಂಡಲ್ಲ ತಪ್ಪ ಒಂದು ಅರೆ ಇತ್ತೆಲ್ಲ ಒಂಜಿ ಲೆಪ್ಪು ಕೊರ್ದು ಕೊಟ್ಟದಕ್ಲಿನ ಮಾತ ಲೆಪ್ಪುಡು ಅದು ಮುಲ್ಪಂಜಿ ಪುರ್ಲುದ ಗುಜ್ಜಿದ ಉಚ್ಚಯಲೇಸು ಗುರ್ಜಿ ಉಚ್ಚಯಲೇಸುಡು ಬಹುಶಃ ಪ್ರತಿ ವರ್ಷ 5 ವರ್ಷದ್ದು ಬತ್ತೆ ಇತ್ತೆಲ್ಲ ಬರೋದಿಲ್ಲ ನೆಲ ಲೆಪ್ಪರಾಕ್ಲು ಆ ರೀತಿ ರಾಕ್ಲು ದಿವೊಂದು ಬತ್ತನೆ ನಾನು ನೆನಪು ಮನ್ಪೋಡು ಇನ್ನು ದಿಂಜಿನ ಸಭೆನೇ ಇಟ್ಟು ಪಂಡಿರು ಅಣ್ಣೆ ನಮ್ಮ ಒಟ್ಟಿಗೆ ಇತ್ತಿನಾರು ಪಂಡಿರು ಭಾರಿ ಕೆಲವು ವಿಷಯಗಳೇನು ಮಾತಾ ಅವು ತುಳುಲ ಕನ್ನಡಲ ಮಾತ ಅರ್ನ ಅಪ್ಪೆ ಭಾಷೆಲ್ಲ ಮಾತ ಒಟ್ಟೊಟ್ಟಿಗೆ ಪಂಡೊಂದು ಒಪ್ಪಾಯಿರು ಮಾತರಿಗಿಲ್ಲ ಸರಿ ಎಡ್ಡೆ ವಿಷಯ ಅವು ಐತೊಟ್ಟಿಗೆ ತಾಟಿ ಸೀಟಿಲ ಕೇಂಡೆ ಅರ್ನ ಪಾತೆರ ಬಾರಿ ಲಾಯ್ಕ ಆತನಂದ್ರೆ ಐತ ಅರ್ಥ ತಾಟಿ ತಿಕ್ಕೊಂಡು ಐತ ಬಗ್ಗೆ ಇಟ್ಟು ಒಪ್ಪಿಗೆ ಆತನ ಕಲಿಯುಗ ದೇವರು ಕಾಣೋದಿಲ್ಲ, ಎಲ್ಲಿಯೂ ಕಾಣೋದಿಲ್ಲ. ದೇವರು ಎಲ್ಲಿದ್ದಾರೆ? ದೇವಸ್ಥಾನಕ್ಕೆ ಹೋಗ್ತೇವೆ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ಸ್ವಾಮೀಜಿಗಳ ತಂತ್ರಿಗಳ ಕಾಲಿಗೆ ಅಡ್ಡ ಬೀಳ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಕೇಳ್ತೇವೆ. ದೇವರು ಕಾಣೋದಿಲ್ಲ. ದೇವರು ಓಲ್ಲೇರು, ದೇವರ ತೋಜ್ಜಿ ಬಂದುಲೆ ದೇವರ ಮೂಲೆ ಉಳ್ಳೇರು, ದೇವರ ಎಂಕ್ಲ ನಿಕ್ಲನ ಎಡ್ಡೆ ತನಟ್ಟು ಮನಸ್ಸುಡು ಪ್ರೀತಿ ವಿಶ್ವಾಸ ಆದರ ಅಭಿಮಾನದ ಉಳ್ಳೇರು. ಎಲ್ಲಿಯ ತನಕ ನಮಗೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರ್ತದೆ, ಎಲ್ಲಿ ತನಕ ಸಮಾಜದಲ್ಲಿ ಆಗುವಂಥ ಪ್ರತಿಯೊಂದು ಉತ್ತಮವಾದ ಉದಾತ್ತವಾದ ಶ್ರೇಷ್ಠವಾದ ಕಾಯಕಗಳಿಗೆ ನಮ್ಮ ತನು ಮನ ಧನ ಸಹಕಾರವನ್ನು ಕೊಟ್ಟು ನಾವೆಲ್ಲರೂ ಬಂಧುಗಳು ಹೇಳಿ ಇನ್ನೊಬ್ಬರ ಸಂತೋಷದಲ್ಲಿ ಸಂತೋಷವನ್ನು ಕಂಡು ಇನ್ನೊಬ್ಬರ ದುಃಖದಲ್ಲಿ ನಾವು ಅವರಿಗೆ ಸಹಕಾರಿಗಳಾಗಿ ಸಹಭಾಗಿಗಳಾಗಿ ಯಾವಾಗ ಇರುವಾಗ ಆಗ ಇನ್ನೊಬ್ಬನ ಕಣ್ಣಲ್ಲಿ ಏನು ಬೆಳಕು
ನಾಲ್ಕು ಸೂಸ್ತದೆ, ಏನು ಒಂದು ಸಂತೋಷ ಬರ್ತದೆ, ಆ ಸಂತೋಷದಿಂದ ನಮಗೆ ಏನು ಸಂತೋಷ ಆಗ್ತದೆ ಅದು ಪೂಜೆ, ಅದು ದೇವರು. ಹಾಗಾಗಿ ಬಂಧುಗಳೇ, ನಾಳೆ ನಿಮ್ಮ ಮಕ್ಕಳು ಶಾಲೆಯಲ್ಲಿ ಒಳ್ಳೆ ಕಲಿತಾಗ, ಒಳ್ಳೆ ನೀತಿ ಪಾಠ ಕಲಿತಾಗ, ಭಾರತೀಯ ಸಂಸ್ಕೃತಿಯ ಒಳಗಡೆ ಉತ್ತಮವಾದ ವಿಚಾರಗಳಿಂದ ಜೀವನವನ್ನು ಅಳವಡಿಸಿಕೊಂಡಾಗ, ನೀವೆಲ್ಲರೂ ಅಭಿವೃದ್ಧಿ ಆದಾಗ ಅದು ದೇವರ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಆಗ್ತದೆ. ಹಾಗಾದರೆ ದೇವರು ಎಲ್ಲಿದ್ದಾರೆ ಹೇಳಿದರೆ, ದೇವರು ದೇವಾಲಯದಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ, ಎಲ್ಲ ಕಡೆಯಲ್ಲೂ ಇದ್ದಾರೆ. ವಿಶೇಷವಾಗಿ ನಿಮ್ಮೆಲ್ಲರ ಮನಸ್ಸಲ್ಲಿ, ನಿಮ್ಮ ಮನಸ್ಥಿತಿ ಏನುಂಟು, ಒಳ್ಳೆ ಒಂದು ಆಲೋಚನೆ ಏನುಂಟು, ಅಲ್ಲಿ ಖಂಡಿತ ದೇವರ ಆಶೀರ್ವಾದ ಉಂಟು ಹೇಳುವಂಥ ಮಾತನ್ನು ಹೇಳ್ತೇನೆ. ಅಶೋಕನಗರದ ಶ್ರೀ ಚಂಡಚಂಡೇಶ್ವರಿ ದೇವಿಯ ಮೆರವಣಿಗೆ ಮೂಲಕ ಉರುಸ್ಟೂರ್ ಮಾರ್ಗವಾಗಿ ಆಗಮಿಸಿ, ಅದಾದ ಬಳಿಕ ಉರುಸ್ಟೂರ್ ಗುರ್ಜಿಯಲ್ಲಿ ಶ್ರೀದೇವಿಯನ್ನು ಕೂರಿಸಿ ಪೂಜೆ ನಡೆದ ಬಳಿಕ ಪ್ರಸಾದ ವಿತರಣೆ ನಡೆಯಿತು. ಈ ವೇಳೆ ಸಾವಿರಾರು ಜನ ಆಗಮಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾದರು.